ಸುರತ್ಕಲ್ನ ಗುಡ್ಡೆಕೊಪ್ಲ ಬೊಬ್ಬರಿಯ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿ ವತಿಯಿಂದ ಬೊಬ್ಬರಿಯ ಮತ್ತು ಬೊಬ್ಬರಿಯ ಬಂಟ ಧರ್ಮದೈವಗಳ ಪುನರ್ ಪ್ರತಿಷ್ಠಾ ಕಲಶಾಭಿಷೇಕ ಧರ್ಮದೈವಗಳ ನೇಮೋತ್ಸವವು ನಡೆಯಲಿದ್ದು ಆ ಪ್ರಯುಕ್ತ ಧಾರ್ಮಿಕ ಸಭಾ ಕಾರ್ಯಕ್ರಮ ಜರುಗಿತು. ಧಾರ್ಮಿಕ ಕಾರ್ಯಕ್ರಮವು ತಡಂಬೈಲ್ ಶ್ರೀ ರಾಮಮಯ್ಯ ಅವರ ನೇತೃತ್ವದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿದೆ. ಫೆಬ್ರವರಿ 10ರಂದು ಬೆಳಗ್ಗೆ ಉಗ್ರಾಣ ಮುಹೂರ್ತ ಇಡ್ಯ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದಿಂದ ಹೊರೆಕಾಣಿಕೆ ಮೆರವಣಿಗೆ ಶ್ರೀ ಕ್ಷೇತ್ರಕ್ಕೆ ಸಾಗಿತು. ಬಳಿಕ ಧಾರ್ಮಿಕ ಸಭಾ ಕಾರ್ಯಕ್ರಮ ಜರುಗಿತು. ಧಾರ್ಮಿಕ ಸಭಾ ಕಾರ್ಯಕ್ರಮವನ್ನು ಕಟೀಲು ದುರ್ಗಾ ಪರಮೇಶ್ವರಿ ಕ್ಷೇತ್ರದ ಪ್ರಧಾನ ಅರ್ಚಕರಾದ ವೇದಮೂರ್ತಿ ಶ್ರೀ ಕಮಲಾದೇವಿ ಪ್ರಸಾದ ಅಸ್ರಣ್ಣ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಬಳಿಕ ಅವರು ಆಶೀರ್ವಚನ ನೀಡಿದರು. ಸಂಸ್ಥೆ ಸರಿಯಾದ ನಮ್ಮ ಪ್ರತಿಯೊಂದು ಊರಿಗೆ ಬುದಾದಿನಾಗಲ್ಲ ಒಂದು ಇಟ್ಟು ಸಂದೇಶ ಒಪ್ಪುಂಡು ಒಂದು ಗುಡ್ಡೆಕೊಪ್ಪಲ ನೆಟ್ಟು ಜಾತ ಸಂದೇಶ ತೂನಾಗ ಗುಡ್ಡೆದಕ್ಕ ತೋಜ್ಜಿಂದು ಅದೇ ಸಮುದ್ರದ ಬಯಲುಸೀಮೆದ ಅದೇ ಗುಡ್ಡೆದಕ್ಕ ತೋಜ್ಜಿ ಗುಡ್ಡೆ ಕೊಪ್ಪಲ ಪಂಡದಾದ ಆ ಪಂಡ ಗುಡ್ಡೆದ ಮಂಡ ಇಟ ಗುಡ್ಡೆ ಪಂಡ ಮಲ್ಲೋ ಒಂಜಿ ನೆತ್ತ ಗುಡ್ಡೆ ಎತ್ತು ಶ್ರೇಷ್ಠವಾನ ಒಂಜಿ ಸನ್ನಿಧಾನ ಉಂಡೆಟೆ ಕೊಪ್ಪಲ ಪಂಡ ಕೊಪ್ಪರಿಗೆ ಕೊಪ್ಪರೆ ನಮ್ಮ ಸಂಪತ್ತನ್ನು ಕೊಪ್ಪಲ ಪಂಡ ಚಂಡ ಶ್ರೇಷ್ಠವಾನ ಸಂಪತ್ತು ಪಂಡ ಸಂಪತ್ತು ಶಬ್ದಗೂ ಖಾಲಿ ಕಾಸು ಮಾತ್ರ ಅಂದ ಅರ್ಥತ್ ಆಪತ್ತಿನ ನಿವಾರಣೆ ಮಲ್ಪುನ ಸಂಪತ್ತು ನಂಗೆ ಆಪತ್ತು ಬನ್ನಗ ಪಂಡೇರಿ ಪ್ರಾಸ್ತಾವಿಕ ಬನ್ನಗ ಎತ್ತೋ ಕಷ್ಟಗಾರ ಬನ್ನಗ ಪ್ರಾರ್ಥನೆ ಮಲ್ತು ಪೊಂಡ ಸರಿಯಾಪಣು ಅಚಂಡ ಸಂಪತ್ತು ಪಂಡ ಆಪತ್ತು ಸಂಪತ್ತು ಎರಡ್ಲ ಒಂದೇ ನಮ್ಮ ಸನಟ್ ಬರ್ತೀನಿ ಆಪತ್ತನ ಸರಿ ಮಲ್ಪುರ ಸಂಪತ್ತು ಅವು ನಂಗೆ. ಈ ಸಂದರ್ಭ ಧಾರ್ಮಿಕ ಕಾರ್ಯಕ್ರಮದಲ್ಲಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲಾ ಸಹಕಾರಿ ಮೀನು ಮಾರಾಟ ಮಹಾಮಂಡಲದ ಅಧ್ಯಕ್ಷರಾದ ಯಶ್ಪಾಲಿಯೇ ಸುವರ್ಣ ಅವರನ್ನು ಸನ್ಮಾನಿಸಲಾಯಿತು. ಇದೇ ವೇಳೆ ಕಾರ್ಯಕ್ರಮದಲ್ಲಿ ಇಡ್ಯ ಸುರತ್ಕಲ್ನ ಕಾರ್ಪೊರೇಟರ್ ಕುಮಾರಿ ನಯನಾ ಕೋಟ್ಯಾನ್, ಕಾಂಚನ ಹುಂಡೈ ಮಂಗಳೂರಿನ ಆಡಳಿತ ನಿರ್ದೇಶಕರಾದ ಪ್ರಸಾದ್ ರಾಜ್ ಕಾಂಚನ್, ದಕ್ಷಿಣ ಕನ್ನಡ ಜಿಲ್ಲಾ ಪರ್ಸಿನ್ ಬೋಟ್ ಮೀನುಗಾರರ ಸಂಘದ ಅಧ್ಯಕ್ಷರಾದ ಮೋಹನ್ ಬೆಂಗ್ರಿ, ಪಣಂಪೂರು ಕುಳಯ ಶ್ರೀ ಮಹಾವಿಷ್ಣು ಭಜನಾ ಮಂದಿರದ ಅಧ್ಯಕ್ಷರಾದ ಸತೀಶ್ ಸುವರ್ಣ, ಸುರತ್ಕಲ್ ಇಡ್ಯ ಜುಮಾ ಮಸೀದಿಯ ಗೌರವಾಧ್ಯಕ್ಷರಾದ ಯಾಕೋಬ್ ಇಡ್ಯ, ಗುಡ್ಡೆಕೊಪ್ಲ ಬೊಬ್ಬರಿಯ ದೇವಸ್ಥಾನದ ಗೌರವಾಧ್ಯಕ್ಷರಾದ ಪುಂಡಲೀಕ ಹೊಸಬೆಟ್ಟು, ಗುಡ್ಡೆಕೊಪ್ಲ ಮೊಗವೀರ ಸಂಘದ ಅಧ್ಯಕ್ಷರಾದ ಕೇಶವ್ ಕುಂದರ್, ಮುಂಬೈ ಗುಡ್ಡೆಕೊಪ್ಲ ಮೊಗವೀರ ಸಂಘದ ಅಧ್ಯಕ್ಷರಾದ ನರೇಂದ್ರ ಕರ್ಕೇರ, ಗುಡ್ಡೆಕೊಪ್ಲ ಬೊಬ್ಬರಿಯ ದೇವಸ್ಥಾನದ ಅಧ್ಯಕ್ಷರಾದ ಉದಯ ಸಾಮೀನ್, ಬೊಬ್ಬರಿಯ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿಯ ಮುಂಬೈ ಇದರ ಅಧ್ಯಕ್ಷರಾದ ಹರೀಶ್ ರಿಯಾನ್, ಗುಡ್ಡೆಕೊಪ್ಲ ಮೊಗವೀರ ಮಹಿಳಾ ಸಮಾಜದ ಅಧ್ಯಕ್ಷರಾದ ಪ್ರಭೀತಾ ಪಿ ಸಾಲ್ಯನ್ ಹಾಗೂ ಗುರಿಕಾರರು ಉಪಸ್ಥಿತರಿದ್ದರು. ಶರಸಾಲ್ಯನ್ ವಿ4 ನ್ಯೂಸ್ 24/7 ಮಂಗಳೂರು.